ಇದು 2017 ಇಸ್ವಿ ಡಿಸೆಂಬರ್ 28ರಿಂದ ಈಗಿನವರೆಗೆ ಈಗ ಚಾಲ್ತಿಯಲ್ಲಿ ಇರುವಂಥ ಒಂದು ದೇವಸ್ಥಾನ. ಇದು ಧರ್ಮಸ್ಥಳದಿಂದ 24 ಕಿಲೋಮೀಟ್ರ್ ಪಶ್ಚಿಮಕ್ಕೆ ಇದೆ. ಇದು ಗುರುವಣಿಕೆರೆಯಿಂದ ಬರುವುದಾದರೆ 5 ಕಿಲೋಮೀಟ್ರ್ ಗೇರುಕಟ್ಟೆ ಅಂತ ಪ್ಲೇಸ್ ಬರ್ತದೆ. ಮತ್ತು ಉಪ್ಪಿನಂಗಡಿ ಸೈಡಿಂದ ಬರುವುದಾದರೆ 15 ಕಿಲೋಮೀಟ್ರ್ ಇಲ್ಲಿಗೆ ತಗೊಳ್ತದೆ. ಹಾಗೆ ಇಲ್ಲಿ ಆಗಿರುವಂಥ ವಿಷಯ ಏನಂದರೆ, ಇಲ್ಲಿ ನನ್ನ ಮಗ ಚಿತ್ತರಂಜನ್ ಇವನು ಶಾಲೆಗೆ ಹೋಗುತ್ತಿರುವ ಸಂದರ್ಭದಲ್ಲಿ ಸಾಧಾರಣ ಒಂದು 6ನೇ ಕ್ಲಾಸ್ ಇರುವಾಗಲೇ ಇವನಿಗೆ ದೈವ ಮೈ ಮೇಲೆ ಬರುವುದು ಹೀಗೆಲ್ಲ ಅಹಿತಕರ ಘಟನೆ ಆಗ್ತಾ ಇತ್ತು. ಇವನು ಮೈ ಮೇಲೆ ಬಂದು ಇಲ್ಲಿಯ ವಿಷಯವನ್ನೆಲ್ಲ ಹೇಳುವುದು, ಈ ಜಾಗದಲ್ಲಿ ಆಗಿ ಹೋದಂಥ ಘಟನೆಗಳನ್ನೆಲ್ಲ ಹೇಳುವುದು, ಹೀಗೆ ಮಾಡ್ತಾ ಇರುವಾಗ ಇವನನ್ನು ಪಂಡಿತರಲ್ಲಿಗೆಲ್ಲ ಜ್ಯೋತಿಷ್ಯರೆಲ್ಲ ಕರ್ಕೊಂಡು ಹೋಗಿ ಇವನಿಗೆ ತಾಯ್ತ ಎಲ್ಲ ಕಟ್ತಾ ಬರ್ತಾಯಿದ್ದೀವಿ. ನಮ್ಮ ಪದ್ಮುಂಜ ಮತ್ತು ಬಾಳೆಕೋಡಿ ಮತ್ತು ಇಲ್ಲಿ ಮಂಗಳೂರು ಹತ್ರ ಒಬ್ಬರು ಸ್ವಾಮೀಜಿ ಇದ್ದರು, ಅವರೆಲ್ಲ ಕಡೆಗೆಲ್ಲ ಹೋಗಿದ್ದೀವಿ ನಾವು. ಹೋಗಿ ಅಲ್ಲೆಲ್ಲ ತಾಯತ ಕಟ್ತಾ ಹೇಗಾದರೂ ಶಾಲೆ 6ನೇ ಆಯಿತು, 7ನೇ ಆಯಿತು, 8ನೇ ಆಯಿತು. ಈ ಸಂದರ್ಭಗಳಲ್ಲಿ ಇದೇ ಅವನಿಗೆ ಒಂದು ಇದಾಗ್ತಾಯಿತ್ತು. ಆಗ ನಾವು ಮದ್ದು ಎಲ್ಲ ಮಾಡಿಕೊಂಡು ಇವನನ್ನು ಒಂದು ತರಲಿಕ್ಕೆ, ಒಂದು ಮೆಜಾರಿಟಿಗೆ ತರಲಿಕ್ಕೆ ನಮಗೆ ಇಲ್ಲಿಗೆವರೆಗೆ ಬರ್ತಾಯಿತ್ತು. ಹಾಗೆ ಇವನನ್ನು ಇಲ್ಲಿ ಕ್ರಿಶ್ಚನ್ ಅಲ್ಲಿಗೆ ಕೂಡ ಕೊಂಡೋಗಿದ್ದೀವಿ. ಇವನಿಗೆ ಮೈಗೆ ಬರುವುದು ಎಂಥದ್ದು ಅಂತ ಅವ್ರದ್ದು ಸಿಲ್ಬೆಲ್ಲ ಹಾಕಿ ಅವರನ್ನು ಆ ರೀತಿ ಕೂಡ ಮಾಡಿದ್ದುಂಟು ಅಲ್ಲಿ ಮಂಗಳೂರಲ್ಲಿ. ಮತ್ತು ಪುನಃ ಬರಲಿಕ್ಕೆ ಸ್ಟಾರ್ಟ್ ಆಯ್ತಾ. ಮತ್ತು ನಾವು ಪಡ್ಯಾರ ಬೆಟ್ಟ ಗೊತ್ತಿರ್ಬೋದು, ನಮ್ಮ ಪಡ್ಡಂದಡ್ಕ ಪಡ್ಯಾರ ಬೆಟ್ಟ ಕೊಡಮಂಟಾಯ ದೇವಸ್ಥಾನ, ಅಲ್ಲಿ ನಾವು ಪಾತ್ರಿ ಹತ್ರ ಕೇಳಿದ್ದೇವೆ. ಕೇಳುವಾಗ ಅವನಿಗೆ ದೈವ ಒಳ್ಳೆಯ ಒಂದು ಇದು ಬರ್ತಾ ಉಂಟು, ನೀವು ಅದಕ್ಕೆ ತಾಯ್ತ ಕಟ್ಟಲಿಕ್ಕೆ ಹೋಗಬೇಡಿ, ಅದು ಎಂತೂ ನಿಲ್ಲುವುದಿಲ್ಲ, ಅದು ನಿಮಗೆ ಒಳ್ಳೆಯದಕ್ಕೆ ಬರುವುದು, ನೀವೇನು ಮಾಡೋದಲಿಕ್ಕೆ ಹೋಗೋದು ಬೇಡ ಅಂತ ಅಲ್ಲಿ ಅವರು ಹೇಳಿದರು. ಅವರ ಮಾತನ್ನು ನಾವು ಸ್ವೀಕರಿಸಿ ಮತ್ತೆ ಏನು ಅವನ ಮೈಯಲ್ಲಿದ್ದ ತಾಯ್ತನ್ನೆಲ್ಲ ತೆಗೆದುಕೊಂಡು ಅವರ ಪ್ರಸಾದವನ್ನೆಲ್ಲ ಆಗ್ತಾ ಇದ್ವಿ. ಒಂದು ಸಲ ಈಗನೇ ಇಲ್ಲಿ ನಮ್ಮ ಬೆಳ್ತಂಗಡಿ ಚರ್ಚ್ ಶಾಲೆಗೆ ಹೋಗ್ತಿರುವ ಸಂದರ್ಭ, 9ನೇ ತರಗತಿಯಲ್ಲಿದ್ದ ಆವಾಗ, ಅಕ್ಟೋಬರ್ ತಿಂಗಳು. ಆ ಸಮಯದಲ್ಲಿ ಇವನಿಗೆ ಶಾಲೆಗೆ ಹೋದ ಅಲ್ಲಿಗೆ ಇದು ತೀವ್ರವಾದ ಅಸೌಖ್ಯಕ್ಕೆ ಕಾರಣವಾಗಿ ಅಲ್ಲಿ ಇದು ಹೊಟ್ಟೆ ನೋವಿನಿಂದ ಬಳಲಿ ಕೈ ಕಾಲೆಲ್ಲ ಮುದ್ದೆ ಆಗಿ ಇದು ಕುತ್ತಿಗೆ ಹಾಗೆ ಹಿಂಬಗೆ ತಿರುಗಿ ಅಸೌಖ್ಯಕ್ಕೆ ಕಾರಣನಾದ. ಆ ಸಮಯದಲ್ಲಿ ನಾನು ಮಂಗಳೂರಲ್ಲಿ ತಾಲೂಕು ಪಂಚಾಯತಲ್ಲಿ ಸರ್ಕಾರಿ ಇಲಾಖೆಯಲ್ಲಿ ಉದ್ಯೋಗದಲ್ಲಿದ್ದೆ. ಆವಾಗ ನನ್ನ ಪತ್ನಿಗೆ ಟೀಚರ್ನವರು ಫೋನ್ ಮಾಡಿದರು. ಫೋನ್ ಮಾಡುವಾಗ ಇವಳು ನನಗೆ ಫೋನ್ ಮಾಡಿದರೆ, ಅವಳಿಗೆ ಹುಷಾರಿಲ್ಲಂತೆ ಬರಬೇಕಂತ. ಇವಳಿಗೆ ನಾನು ಆವಾಗಲೇ ಹೇಳಿದೆ, ನೀನು ಆಸ್ಪತ್ರೆಗೆ ಕೊಂಡೋಗಿ ಟ್ರೀಟ್ಮೆಂಟ್ ಎಲ್ಲ ಕೊಡಿಸು, ಮತ್ತೆ ನಾನು ಬರ್ತೇನೆ ಅಂತ. ಆಗ ಇವಳು ಜ್ಯೋತಿ ಹಾಸ್ಪಿಟಲ್, ಬೆನಕ ಹಾಸ್ಪಿಟಲ್ ಎಲ್ಲ ಹೋಗುವಾಗ ಅಲ್ಲಿ ಸ್ಕ್ಯಾನಿಂಗ್ ಆವತ್ತು ದಿವಸ ಇರಲಿಲ್ಲ. ಮತ್ತು ಆವತ್ತು ಸಂಜೆ ಇಲ್ಲಿಗೆ ಇವನನ್ನು ಕರ್ಕೊಂಡು ಬಂದಿದ್ಳು. ಕರ್ಕೊಂಡು ಬಂದು ಮತ್ತೆ ನಾನು ಅಷ್ಟರವರೆಗೆ ಮಂಗಳೂರಿಂದ ಬಂದೆ. ಮಂಗಳೂರಿಂದ ಬರುವಾಗ ಮಲಗಿದಲ್ಲಿ ಒಂದು ರೀತಿಯಲ್ಲಿ ಬಿದ್ದು ನರಳಾಡುತ್ತಿರುವಾಗ ನನಗೆ ನೋಡಲಿಕ್ಕೆ ಆಗಿಲ್ಲ. ಮತ್ತು ನಾನು ರಿಕ್ಷಾ ಮಾಡಿಕೊಂಡು ಮತ್ತೆ ಬದ್ಯರ್ಗೆ ಹೋಗಿದೆ, ಬದ್ಯರ ಹಾಸ್ಪಿಟಲ್ಗೆ ಹೋಗುವಾಗ ಮಧ್ಯಾಹ್ನದ ಮೊದಲು ಬರ್ತಿದ್ದರೆ ಸ್ಕ್ಯಾನಿಂಗ್ ಇತ್ತು, ಈಗ ಇಲ್ಲ, ನಾಳೆ ಬೆಳಿಗ್ಗೆ ಬನ್ನಿ ಅಂತ ಹೇಳಿದರು. ಹಾಗೆ ಮರುದಿವಸ ಬೆಳಿಗ್ಗೆ ಹೋದೆ ನಾವು ಇವನನ್ನು ಕರ್ಕೊಂಡು ಸ್ಕ್ಯಾನಿಂಗ್ ಮಾಡಿಸ್ಲಿಕ್ಕೆ. ಆವಾಗ ಫಸ್ಟ್ ನಂಬರೇ ನಮಗೆ ಸಿಕ್ತು. ಆವಾಗ ಸ್ಕ್ಯಾನಿಂಗ್ನಲ್ಲಿ ಇವನಿಗೆ ಅಲ್ಲಿ ಟ್ರೀಟ್ಮೆಂಟ್ ಮಾಡುವಾಗ ಯಾವುದು ಇದು ರೋಗ ರುಜಿನ ಏನು ಇಲ್ಲ, ಇದು ನಾರ್ಮಲ್ ಆಗಿ ಉಂಟಂತ ಅಲ್ಲಿ ರಿಪೋರ್ಟ್ ಬಂತು. ಆವತ್ತು ಒಂದು ಮತ್ತು ಗ್ಲುಕೋಸ್ ಹಾಕಿ ಸಂಜೆ ಹೊತ್ತಿಗೆ ಇಲ್ಲಿಗೆ ನಾವು ಕರ್ಕೊಂಡು ಬಂದ್ವಿ, ಇಲ್ಲಿಗೆ ಮನೆಗೆ ಕರ್ಕೊಂಡು ಬಂದ ಸಮಯದಲ್ಲಿ ಸಾಧಾರಣ ರಾತ್ರಿ ಹೊತ್ತಿಗೆ ಇವನಿಗೆ ದೈವಾಭಯವಾಗಿ ಈ ಜಾಗದಲ್ಲಿ ಇಂಥ ವಿಷಯ ಎಲ್ಲ ನಡೀತದೆ. ಏನಂದರೆ ಇಲ್ಲಿ ನಡೆದು ಹೋದ ಈ ಅರಸರ ಕಾಲದಲ್ಲೆಲ್ಲ ನಡೆದು ಹೋದಂಥ ಕೆಲವು ಘಟನೆಗಳನ್ನೆಲ್ಲ ಇಲ್ಲಿ ಸಂಗತಿಯನ್ನು ಹೇಳಿದೆ. ಆವಾಗ ನಾನು ಹೇಳಿದೆ, ನೀನು ಎಂಥದ್ದು ಮಾರೆ, ನಿನಗೆ ತಾಯತೆಲ್ಲ ಕಟ್ಟಿ ಸಾಕಾಯಿತು, ಇನ್ನೂ ಕೂಡ ನಾನು ಕಟ್ಟಲೇಬೇಕಾಗ್ತದೆ ಅಂತ ಜೋರು ಮಾಡಿದೆ. ನಾನು ದೈವ ಅಂತ ಹೇಳಿದ. ದೈವ ಅಂತ ಹೇಳುವಾಗ ಎಂಥ ದೈವ ಅಂತ ಹೇಳಿದೆ ನಾನು ಎಂಥ ದೈವ ನಾನು ಗುಳಿಗ ಅಂತ. ಹಾಗಾದರೆ ಏನಾಗಬೇಕಂತ ಕೇಳುವಾಗ ಇಲ್ಲಿ ದನದ ಹಟ್ಟಿಯ ಎದುರುಗಡೆ
ಶಿವಲಿಂಗ ಉದ್ಭವ ಆಗ್ತದೆ. ಉದ್ಭವ ಆಗೋದಾದರೆ ಯಾವ ಟೈಮ್ ಅಂತ ಹೇಳಿದೆ ನಾನು ಯಾವ ಟೈಮು ಯಾವ ದಿವಸ ಎಲ್ಲ ಹೇಳಬೇಕು. ನೀನು ಮೊದಲಾಗೆ ಹೀಗೆ ಮಾಡಿದರೆ ವಾಪಸ್ ಪುನಃ ತಾಯ್ತ ಕಟ್ತೇನೆ ಅಂತ ನನಗೆ ಅದಕ್ಕೆ ಭಾರಿ ಜಟಪಟ ಆಯಿತು. ಜಟಪಟ ಆಗುವಾಗ ಇದು ನಿಖರವಾಗಿ ನಾನು ಹೇಳುವ ಮಾತು, ಡಿಸೆಂಬರ್ 28ನೇ ತಾರೀಕಂದು ಒಂದು ಬೆಳಗ್ಗೆ 2017ನೇ ಇಸ್ವಿ, ಡಿಸೆಂಬರ್ 28, 2017ನೇ ಇಸ್ವಿ, ಇದು ಬೆಳಗ್ಗಿನ ಜಾವ 6 ಗಂಟೆಯಿಂದ 6:30 ಗಂಟೆ ಒಳಗೆ ದನದ ಹಟ್ಟಿಯ ಎದುರುಗಡೆ ಶಿವಲಿಂಗ ಉದ್ಭವ ಆಗ್ತದೆ ಅಂತ ಹೇಳಿದ. ಆವಾಗಾದರೆ ಟೈಮ್ ಅದೇ 6 ಗಂಟೆಯಿಂದ 6:30 ಗಂಟೆ ಒಳಗೆ ಅಂತ ಹೇಳಿದ. ಅದಕ್ಕೆ ನಾವೇನು ಮಾಡಬೇಕಂತ ಹೇಳಿದೆ ನಾನು. ಎಲ್ಲ ಬರುವ ಸಂಕ್ರಮಣಗಳಿಗೆಲ್ಲ ನಾವು ಆವಾಗ ನಂಬುತ್ತಿರುವುದು ಚಾಮುಂಡಿ ಮತ್ತು ಗುಳಿಗ. ನಾವು ನಂಬುತ್ತಿದ್ದದು ಚಾಮುಂಡಿ ಮತ್ತು ಗುಳಿಗನಿಗೆ ಅಲ್ಲಿ ದೀಪಾರಾಧನೆ ಮಾಡಿ ಅಲ್ಲಿ ಬೊಂಡ ಎಲ್ಲ ಇಡಬೇಕು, ಸಿಹಿ ಎಲ್ಲ ಇಡಬೇಕು, ದೀಪ ಹಚ್ಚಬೇಕು ಪ್ರತಿ ಸಂಕ್ರಮಣ ಅಂತ ಹೇಳಿದ. ಆವಾಗ ನಾವು ಅದನ್ನೇ ಅಕ್ಟೋಬರ್, ನವಂಬರ್, ಡಿಸೆಂಬರ್ ಈ 3 ತಿಂಗಳಲ್ಲಿ ಅದು ಮಾಡಿದೆವಾಗ ಡಿಸೆಂಬರ್ 28ನೇ ತಾರೀಕಿಗೆ ಬಂತು. ಆವತ್ತು ದಿವಸ ನನ್ನ ಪತ್ನಿ ಇದ್ದಾಳೆ ಇಲ್ಲಿ, ಅವಳು ಹೇಳಿದರು ಎಲ್ಲ ಇಟ್ಟು ಎದ್ದುವಾಗ ಇವಾಗ ದೇವರು ಉದ್ಭವ ಆದ್ರ ಅಂತ ಅವನ ಹತ್ರ. ಆವಾಗ ಒಂದು 4 ಇಷ್ಟು ದೊಡ್ಡದಿದ್ದ, 14 ವರ್ಷ ಅವನಿಗೆ ಆ ಟೈಮಲ್ಲಿ. ಈಗ ಬರಲಿಲ್ಲಮ್ಮ ಅಂತ ಹೇಳಿ, ಬರುವಾಗ ಹೇಳ್ತೇನೆ ಅಂತ ಹೇಳ್ದು. ಹಾಗಾದರೆ ಸ್ವಲ್ಪ ಒಂದು 5-10 ನಿಮಿಷ ಆಗಬಹುದು. ಆವಾಗ ಇದೆಲ್ಲ ಆಗ್ತದೆ ಅಂತ ನಾನು ಮನಸ್ಸನ್ನು ನೆನೆಸಿರಲಿಲ್ಲ. ಹಾಗೆ ಸ್ವಲ್ಪ ಟೈಮ್ ಆಗುವಾಗ ಹೇಳಿದ, ಈಗ ದೇವರು ಉದ್ಭವ ಆದರು, ಹೋಗಿ ಅಮ್ಮ ಅಂತ. ಆವಾಗ ಇವಳು ಹೇಳಿದ್ರು ನನ್ನನ್ನು ಎಬ್ಬಿಸಲಿಕ್ಕೆ, ನಾನು ಬರೋದಿಲ್ಲ ಮಾರೆ, ಇದೆಲ್ಲ ಆಗುವಂಥ ಹೋಗುವಂಥ ವಿಷಯನ, ನಾನು ಬರೋದಿಲ್ಲ ಅಂತ ಹೇಳಿದೆ ನಾನು. ಮತ್ತು ಇವಳು ಒಂದು ಚಾರ್ಜರ್ ಲೈಟ್ ಇಟ್ಕೊಂಡು ಅಂಗಳಕ್ಕೆ ಇಳಿದು ಮತ್ತು ನನಗೆ ಹೆದರಿಕೆ ಆಗ್ತಾಯಿದೆ, ನೀನು ಕೂಡ ಬಾ ಅಂತ ಅವನನ್ನು ಕರೆದಳು ಇವರು. ಮತ್ತು ಅಂಗಳಕ್ಕೆ ಇಳಿದು ಚಾರ್ಜರ್. ಆವಾಗ ಇವಾಗ ಈ ಸಮಯದಲ್ಲಿ ಬೆಳಿಗ್ಗೆ ಆಗೋದು ಭಾರಿ ಲೇಟು, ಕತ್ತಲೇನೆ ಇತ್ತು ಅದು. ಈಗ ನೋಡಿದರೆ ಅಲ್ಲಿ ಧ್ರುವ ನಕ್ಷತ್ರ ಕಾಣ್ತಾ ಇತ್ತು. ಬಂದ ಇವರು ಇಬ್ಬರು ಬಂದರು, ಇಲ್ಲೆಲ್ಲ ಟಾರ್ಚ್ ಹಾಕಿ ನೋಡಿದರು. ನೋಡುವಾಗ ಇವರು ಟಾರ್ಚ್ ಹಾಕಿದ ಒಂದು ಪವರ್ ಶಿವಲಿಂಗಕ್ಕೆ ಬಿತ್ತು. ಇವಳಿಗೆ ಒಮ್ಮೆಲೆ ಶಾಕಾಗಿ ಒಂದು ಕಿರ್ಚಾಡುವಾಗ ನಾನು ಒಳಗಡೆಯಿಂದ ಓಡಿ ಬಂದು ನೋಡುವಾಗ ವಿಷಯ ಹೀಗೆ ಆಯಿತು. ವಿಷಯ ದೈವ ನೋಡಿ ಕರೆಕ್ಟ್ ಆಯಿತು, ದೇವರು ಉದ್ಭವ ಆಗಿದ್ದು. ಮತ್ತು ನಾವು ಅಲ್ಲಿಗೆ ಒಮ್ಮೆ ಸೈಲೆಂಟ್ ಆಗಿ ಮೂಕ ವಿಸ್ಮಿತರಾಗಿ ನಿಂತೆವು. ಮತ್ತು ಅಷ್ಟರೊಳಗೆ ಸ್ವಲ್ಪ ಹೊತ್ತುವಾಗ ಬೆಳಿಗ್ಗೆ ಆಯಿತು. ಬೆಳಿಗ್ಗೆ ಆಗುವಾಗ ಆ ಕಡೆ ಮನೆಯವರು ಈ ಕಡೆ ಮನೆಯವರೆಲ್ಲ ಬಂದು ಎಲ್ಲ ನೋಡಿದಾದ್ಮೇಲೆ ಮಗನ ಹತ್ರ ಕೇಳಿದೆ, ಈಗ ಏನು ಮಾಡೋದಂತ. ಅದಕ್ಕೆ ಈಗ ದೇವರಿಗೆ ಸುತ್ತಲೆಲ್ಲ ಕಾಂಕ್ರೀಟ್ ಹಾಕಿ 3 ದಿವಸದಲ್ಲಿ ದೇವರಿಗೆ ಗುಡಿ ಆಗಬೇಕು, 2 ದೈವಗಳಿಗೆ ಕಟ್ಟಾಗಬೇಕು ಅಂತ ತಿಳಿಸಿದ. ಕಟ್ಟೆ ಆಗಬೇಕಾದ್ರೆ ಆವತ್ತಿನ ದಿವಸ 28ನೇ ತಾರೀಕು ಮೇಸ್ತ್ರಿಗಳೆಲ್ಲ ಕೇಳಿದರೆ ನೋಡುವುದು ಹೋಗುವುದು. ಕೆಲವರು ಶುದ್ಧದಲ್ಲಿ ಎಲ್ಲ ಇರುವುದಿಲ್ಲಲ್ಲ ಅದನ್ನು ಮುಟ್ಟಬೇಕಾದ್ರೆ, ಹಾಗೆ ನೋಡಿದ್ದು ಹೋಗೋದು. ಹೀಗೆ ಮಾಡಿದರು. 28ಕ್ಕೂ ಕೂಡ ಮೇಸ್ತ್ರಿಗಳು ಸಿಕ್ಕಿಲ್ಲ. 29 ತಾರೀಕು ಬಂತು. 29ನೇ ತಾರೀಕು ಹುಡುಕಿದ್ರು, ಯಾರು ಸಿಕ್ಕಿಲ್ಲ. ಲಾಸ್ಟಿಗೆ 30ನೇ ತಾರೀಕು ಲಾಸ್ಟ್ ಡೇಟ್ ಅದು. ಆ ಲಾಸ್ಟ್ ಡೇಟ್ನಂದು ನಮಗೆ ಕೂಡ ಪರಿಚಯ ಇಲ್ಲ ಈ ರೇಷ್ಮೆ ರೋಡ್ನ ಅವರು ಅಂತೆ. ಇಬ್ಬರು ಮೇಸ್ತ್ರಿಗಳು ಮತ್ತು ಹೆಲ್ಪರ್ ಇವರು ಬೈಕಲ್ಲಿ ಬಂದರು. ಆ ಕಡೆಯಿಂದ ಬೈಕಲ್ಲಿ ಬಂದ ನಾನು ಕೇಳಿದೆ, ಎಲ್ಲಿಂದ ಬಂದ ಅಂತ. ಇನ್ನು ರೇಷ್ಮೆ ಯಾರು ನಾನು ಒಬ್ಬನಿಗೆ ಫೋನ್ ಮಾಡಿದ್ದೆ, ಉಜಿರೆ ಅವನಿಗೆ, ನನ್ನ ಸೊಸೆಯ ಗಂಡನಿಗೆ. ಅವನು ನನಗೆ ಮಗ ಆಗಬೇಕು. ಅವನು ಜನ ಕಳಿಸಿದ್ದು. ಅವತ್ತು ದಿವಸ ಬರುವಾಗಲೇ ಒಂದು 10 ಗಂಟೆ ಆಗಿರ್ಬೋದು. 10 ಗಂಟೆ ಆಗುವಾಗ ಇಲ್ಲಿ ಕೆಲಸ ಮಾಡಿ ಅವರು ಒಂದು 5-5:30 ಗಂಟೆ ಆಗುವಾಗ ಇದು ಆಗಿಲ್ಲ, ಗುಡಿಯೆಲ್ಲ ಆಗಿಲ್ಲ. ಅದಕ್ಕೆ ನೀವು ನಿಲ್ಲಿ, ಇವತ್ತು ಆಗಲೇಬೇಕು, 31 ತಾರೀಕಿನಂದು ಇದು ದೇವರದು ಪ್ರತಿಷ್ಠಾಪನೆ ಎಲ್ಲ ಆಗಲಿಕ್ಕೆ ಉಂಟು ಅಂತ ಮಗು ಹೇಳಿದ್ದಾನೆ ದೈವ ನುಡಿಯಲ್ಲಿ. ಹಾಗೆ ಆಗಲಿಕ್ಕೆ ಉಂಟು. ಇವತ್ತು 1 to double ಬೇಕಾದರೆ ಸಂಬಳ ಕೊಡ್ತೇನೆ ನಾನು ಅವತ್ತೇ. ಮತ್ತು ಅವರು ನಿಂತರು ರಾತ್ರಿ ಸಾಧಾರಣ 1:30-2 ಗಂಟೆವರೆಗೆ ದೇವರಿಗೆ ಗುಡಿ ಮತ್ತು ದೈವಗಳಿಗೆ 2 ಕಟ್ಟೆ, ಗುಳಿಗ ದೈವಗಳಿಗೆ ಆಯಿತು. ಮರುದಿವಸ 31ನೇ ತಾರೀಕಿನಂದು ತುಂಬಿದ ಜನಗಳೆಲ್ಲ ಇದ್ದರು, ಈ ಊರಿನವರು, ನಮ್ಮ ಸಂಬಂಧಿಕರು ಎಲ್ಲ ಇದ್ದರು. ಆ 31ನೇ ತಾರೀಕಿನಂದು ಈ ಮಗು
ಅಲ್ಲಿ ಒಂದು ಸಾಧಾರಣ ಒಂದು 10:30 11 ಗಂಟೆ ಟೈಮ್ಗೆ ಇವನಿಗೆ ದೈವಮೈಗೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ದೈವಮೈಗೆ ಸ್ಟಾರ್ಟ್ ಅದು ಇಲ್ಲಿ ಅಲ್ಲಿಂದ ಮನೆಯಿಂದ ಇಲ್ಲಿವರೆಗೆ ಹೊರಲಾಡಿಕೊಂಡು ಬಂದ, ಅವತಾರ ಕಟ್ಟಿಕೊಂಡು ಗುಳಿಗ ದೈವ ಇದು ಮಾಡ್ತದಲ್ಲ ಹಾಗೇನೆ ಎಲ್ಲ ಮುಖಕ್ಕೆಲ್ಲ ಇದು ಬಣ್ಣೆಲ್ಲ ಹಚ್ಚಿ ಹೊರಲಾಡ್ತಾ ಈ ಕಲ್ಲಲ್ಲೆಲ್ಲ ಬಂತು. ಅಷ್ಟೊತ್ತಿಗೆ ನಮ್ಮ ಒಬ್ಬರು ಸ್ವಾಮಿ ಇದ್ದರು, ಅಯ್ಯಪ್ಪ ಸ್ವಾಮಿ ವೃತ್ತ ಮಾಲೆ ಹಾಕಿದವರು, ಅವರು ಗಣೇಶ ಸ್ವಾಮಿ ಅಂತ ಕನ್ಯಾಸ್ವಾಮಿ, ಅವರಿಗೆ ಕೂಡ ಒಂದು ಥರ ಒಂದು ಹಾವಿನ ರೂಪ ಅದರಲ್ಲಿ ದರ್ಶನದಲ್ಲಿ ಅಲ್ಲಿಂದ ಬಂದರು ಇಲ್ಲಿ ಬಂದು ಇಲ್ಲಿ ದೈವ ನುಡಿ ಆಯಿತು. ಇದು ಯಾರಂತ ಗೊತ್ತುಂಟ ಅಂತ ಕೇಳಿದರು. ಅಯ್ಯಪ್ಪ ಸ್ವಾಮಿ ವೃತ್ತದಲ್ಲಿದ್ದಾರಲ್ಲ ಅವರು ಇದು ಕನ್ಯಾಸ್ವಾಮಿ, ನಮಗೆ ಗೊತ್ತಿಲ್ಲ, 3 ದಿವಸ ಆಯಿತು, ದೇವರು ಯಾರು ಏನು ಅಂತ ಗೊತ್ತಿಲ್ಲ, ಶಿವಲಿಂಗ ಉದ್ಭವ ಆಗಿದ್ದು ದೈವ ನುಡಿ ಹಾಗೆ ಆದದ್ದು ಎಲ್ಲ ಸರಿ, ಆದರೆ ದೇವರೆಂಥದ್ದು ಏನಂದ್ರೆ ನಮಗೆ ಗೊತ್ತಿಲ್ಲ. ಇದು ಲಿಂಗದ ಒಟ್ಟಿಗೆ ಹಾವು ಸುತ್ತು ಇರುವ ಇದು ವಿಗ್ರಹ ಉಂಟಲ್ಲ, ಅದು ನಾನು ಆದಿಶೇಷ ಅಂತ ಹೇಳಿದರು ಇವರು. ಆಗ ಲಿಂಗದ ಸುತ್ತ ಆದಿಶೇಷ ಇರುವುದರಿಂದ ಆದಿಲಿಂಗೇಶ್ವರ ಅಂತ ಹೆಸರು ಇಟ್ಟದ್ದು ಅವತ್ತು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದಂಥ ಗಣೇಶ ಸ್ವಾಮಿ ಅವರು. ಅಷ್ಟೊತ್ತಿಗೆ ಇವನಿಗೆ ಕೂಡ ದರ್ಶನ ಆಗ್ತಾಯಿತ್ತು. ಇವನಲ್ಲಿ ಕೂಡ ಕೇಳಿದ್ದೀವಿ, ನಮಗೆ ಪೂಜೆ ಮಾಡಲಿಕ್ಕೆ ಬರೋದಿಲ್ಲ, ದೈವ ನುಡಿ ಅಲ್ಲಿ ಹೇಳಬೇಕು ನನಗೆ, ನಾವು ಪೂಜೆ ನಮಗೆ ಗೊತ್ತೇ ಇಲ್ಲ, ಪೂಜೆ ವಿಧಿವಿಧಾನ ಹೇಗೆ ಮಾಡುವುದು ಏನು ಕತೆ ಅಂತ. ಅದಕ್ಕೆ ಇಲ್ಲ ಮನೆಯವರೇ ಮಾಡಬೇಕು, ನೀನು ಇಲ್ಲದಿದ್ದರೆ ಮಕ್ಕಳು ಮಾಡಬೇಕಂತ ಹೇಳಿತು. ಹಾಗೆ ಆಯಿತು ಅಂತ ಒಪ್ಪಿಕೊಂಡೆ. ಮತ್ತು ಸಂಕ್ರಮಣ ಅನ್ನ ಸಂತರ್ಪಣೆ ಆಗಬೇಕು ಅಂತೇಳಿ. ನೋಡಿ, ನಾವು ಅನ್ನ ಸಂತರ್ಪಣೆ ಮಾಡಿದರೆ ನಾವೊಂದು ಪರಿಷ್ಠ ಜಾತಿಗೆ ಸಂಬಂಧಪಟ್ಟದವರು, ನಾವು ಮಾಡಿ ನಾವೇ ತಿನ್ನಬೇಕಾಗ್ತದೆ, ನಾವು ಇದು ಮಾಡ್ತಾರೆ. ಇಲ್ಲ ನೀನು ಮಾಡು, ಅದು ಯಶಸ್ವಿ ಮಾಡಿಕೊಡ್ತೇನೆ ಅಂತ ದೈವ ನುಡಿಯಿತು. ಅದೇ ಪ್ರಕಾರ ಇಷ್ಟರವರೆಗೂ ಅನ್ನ ಸಂತರ್ಪಣೆ, ಪ್ರತಿ ಸಂಕ್ರಮಣ ಮತ್ತು ದೇವರಿಗೆ ವಿಶೇಷ ಪೂಜೆ, ಮತ್ತು ದೇವರ ವಿಶೇಷ ಪೂಜೆ 12ವರೆಗೆ ಆದರೆ 1 ಗಂಟೆ ಮೇಲೆ ಇಲ್ಲಿ ದೈವ ನರ್ತನ ಈ ಮಗುವಿನ ಮುಖಾಂತರ ಬರ್ತಾಯಿತ್ತು. ಅವ ಅತ್ತೆ ದೈವ ನುಡಿಯಲ್ಲಿ ಹೇಳಿತ್ತು, ನಾನು ಇನ್ನು ಗಡಿ ಇವನ ಮೈ ಮೇಲೆ ದೈವ ಬರುವುದಿಲ್ಲ, ನಾನು ಇನ್ನು ಏನಿದ್ದರೂ ಸಂಕ್ರಮಣಕ್ಕೆಲ್ಲ ಬರುವುದು ಮತ್ತು ಜಾತ್ರೋತ್ಸವಕ್ಕೆ. ಹಾಗೆ 1 ವರ್ಷ ಆದಮೇಲೆ ಮತ್ತೆ ಹೇಳಿತು, ಈ ದೇವರ ಇದು 1 ವರ್ಷ ಆದಮೇಲೆ ಅಂದರೆ ಡಿಸೆಂಬರ್ 28 ಬಂದಾಗ 1 ವರ್ಷ ಆಗ್ತಲ್ಲ, 1 ವರ್ಷ ಆಗುವಾಗ ಅಲ್ಲಿ ದೇವರ ಉತ್ಸವ ನಡೀಬೇಕು. ಅಂದೇ ದೇವರದ್ದು ಗರ್ಭಗುಡಿ ಮುಚ್ಚಬೇಕು ಅಂದೇ. ಮತ್ತು 1 ತಿಂಗಳು ಗರ್ಭಗುಡಿ ಓಪನ್ ಮಾಡುವ ಹಂಗಿಲ್ಲ ಇಲ್ಲಿ. ಮತ್ತು ಜನವರಿ 28ಕ್ಕೆ ಮುಂಬರುವ ಹೊಸ ವರ್ಷದ ಜನವರಿ 28ಕ್ಕೆ ಅಲ್ಲಿ ದೇವರ ಗುಡಿ ಓಪನ್ ಮಾಡಲಿಕ್ಕೆ ಇರುವುದು ದೈವ ನುಡಿ ಆಯಿತು. ಹಾಗೆ ಆಗ ಪ್ರಯುಕ್ತ ಈ ದೇವಸ್ಥಾನದಲ್ಲಿ 11 ತಿಂಗಳು ಯಾವುದೇ ಅಡೆತಡೆ ಇಲ್ಲದೆ ಪ್ರತಿ ದಿನ ದೇವರಿಗೆ 2 ಬೆಳಿಗ್ಗೆ ಇದು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ತಾನೆ ಈ ಮಗು, 6 ಗಂಟೆ ಒಳಗೆ ಪೂಜೆ ಮಾಡ್ತದೆ. ಮತ್ತು ಸಂಜೆ 6:45ಕ್ಕೆ ಗೋಧೂಳಿ ಲಗ್ನದಲ್ಲಿ 2 ಹೊತ್ತು ಡೈಲಿ ಇವಾಗ ಪೂಜೆ ಆಗ್ತಾ ಉಂಟು. ಪ್ರತಿ ಸಂಕ್ರಮಣದಲ್ಲಿ ವಿಶೇಷ ಪೂಜೆ, ಅದು ಮಧ್ಯಾಹ್ನ 12ವರೆಗೆ ನಡೀತದೆ ಇತ್ತು. ಮತ್ತು ನಂತರ ದೈವೋತ್ಸವ. ಹಾಗೆ ಮತ್ತು ವರ್ಷದಲ್ಲಿ ಬರುವ ಯಾವುದು ವಿಜಯದಶಮಿ, ಚೌತಿ, ನಾಗರ ಪಂಚಮಿ, ಈ ದೀಪಾವಳಿ ಹಬ್ಬಕ್ಕೆಲ್ಲ ವಿಶೇಷ ಪೂಜಾ ವಿಧಾನಗಳು ಈ ಕ್ಷೇತ್ರದಲ್ಲಿ ನಡೆಯಲ್ಪಡುವುದು. ಮತ್ತು ಡಿಸೆಂಬರ್ 28 ತಾರೀಕಿನಂದು ದೇವರದೇ ಇಲ್ಲಿ ಪೂಜಾ ವಿಧಿವಿಧಾನ ಮತ್ತು ಧಾರ್ಮಿಕ ಚಟುವಟಿಕೆಗೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಇಷ್ಟರವರೆಗೆ ಇಲ್ಲಿವರೆಗೆ ನಡೀತಾ ಬರ್ತಾ ಇದ್ದು. ಮತ್ತು 29 ತಾರೀಕು ಮತ್ತು 30ರಂದು ಹಗಲೊತ್ತಲ್ಲಿ 29, 30ರಂದು ಇಲ್ಲಿ ಇರುವ ದೈವಗಳಿಗೆ ಪರ್ವ ಸೇವೆ, ರಾತ್ರಿ ಹೊತ್ತು ಈ ಕ್ಷೇತ್ರದ ಪ್ರಮುಖ ದೈವಗಳಾದ 2 ಗುಳಿಗಳಿಗೆ 29 ತಾರೀಕಿನಂದು ಈಶ್ವರ ಗುಳಿಗೆ ಆದರೆ
ನೆಕ್ಸ್ಟ್ ಮತ್ತೊಂದು 30 ತಾರೀಕು ಮತ್ತೊಂದು ಗುಳಿಗೆಗೆ, ಹಾಗೆ ಇಲ್ಲಿ ನೆತ್ತರು ಗುಳಿಗೆಗೆ ಇಲ್ಲಿ ನೇಮೋತ್ಸವ ರೀತಿಯಲ್ಲಿ ಆಗ್ತಾ ಇತ್ತು ಮೊನ್ನೆವರೆಗೆ. ಹಾಗೆ ಮೊನ್ನೆಗೆ ಡಿಸೆಂಬರ್ 28, 2023 ಇಲ್ಲಿಗೆ ಸರಿಯಾಗಿ 6 ವರ್ಷ ಆಯಿತು. ಈ 6 ವರ್ಷದಲ್ಲಿ ಯಾವುದು ಇಲ್ಲಿ ಒಂದು ಅಹಿತಕರ ಘಟನೆ ಆಗಲಿ, ಯಾವುದೇ ಒಂದು ತೊಂದರೆಗಳು ಇಲ್ಲಿವರೆಗೆ ಆಗಲಿಲ್ಲ. ದೇವರ ದಯದಿಂದ ಎಲ್ಲ ನಿರಳವಾಗಿ ಇಲ್ಲಿ ನಡೀತಾ ಬರ್ತಾಯಿತ್ತು. ಹಾಗಿರುವಾಗ ಮೊನ್ನೆ 28ನೇ ತಾರೀಕಿನಂದು ದೇವರದು ಎಲ್ಲ ಕಾರ್ಯಕ್ರಮ ಪೂಜೆ ವಿಧಿವಿಧಾನ ಆದಮೇಲೆ 29ನೇ ತಾರೀಕಿನಂದು ಕೂಡ ಒಂದು ದೈವೋತ್ಸವ ನಡೆದು ಯಶಸ್ವಿಯಾಗಿ ನಡೆಯಿತು. ಆಮೇಲೆ 30ನೇ ತಾರೀಕಿನ ನೆತ್ತರುಗುಳಿಗೆ ದೈವೋತ್ಸವ ಆಗುವಾಗ ಈ ನಲಿಕೆ ಸಮುದಾಯದ ಒಂದು 4-5 ಎಲ್ಲರಲ್ಲ ನಲಿಕೆ ಸಮುದಾಯದ ಒಂದು 4-5 ಜನಗಳು ಇಲ್ಲಿ ಬಂದು ವಿಪರೀತ ಪಾನಮುತ್ತರಾಗಿ ಈ ದೈವದ ನರ್ತನ ಆಗುತ್ತಿರುವಾಗ ನನ್ನ ಮಗುವಿಗೆ ಅವನಿಗೆ ಬೇಡದ ಮಾತುಗಳನ್ನೆಲ್ಲ ಆಡಿ ಅವಾಚ್ಯಗಳಿಂದ ಬೈದು, ನಮಗೆ ಕೂಡ ಬೈದು, ನಾವು ಹಣ ಮಾಡ್ತೀವಿ, ದುಡ್ಡು ಮಾಡುವುದಂತ ನಮಗೆ ಅಪಪ್ರಚಾರ ಮಾಡಿ ನಮ್ಮನ್ನೊಂದು ಕೀಳು ಭಾವನೆಗೆ ತಟ್ಟಿದ್ದಾರೆ. ಇದು ಎಲ್ಲ ವಾಟ್ಸಪ್ಪು, ಯೂಟ್ಯೂಬ್ ಎಲ್ಲ ಈ ಸಾಮಾಜಿಕ ಜಾಲತಾಣಗಳಲ್ಲೆಲ್ಲ ಹೋಗಿ ನನಗೆ ಭಾರಿ ಮುಜುಗರ ಉಂಟು ಮಾಡಿದೆ. ನಾನು ನಿಜವಾಗಿ ಸತ್ಯ ಧರ್ಮದಲ್ಲಿ ಹೇಳ್ತೇನೆ, ನಾನು ಆ ರೀತಿ ಮಾಡುವುದಾದರೆ ಹೀಗೆ ಇಷ್ಟು ಸಮಯ ನಾನು ಕಾಯಬೇಕಂತ ಇರಲಿಲ್ಲ. ನಾನು ಆ ಸಮಯದಲ್ಲಿ 2017ನೇ ಇಸವಿಯಲ್ಲಿ ಮಂಗಳೂರು ತಾಲೂಕು ಪಂಚಾಯತಲ್ಲಿ ಸರ್ಕಾರಿ ಕಚೇರಿಯಲ್ಲಿ ಕೆಲಸದಲ್ಲಿದ್ದೆ. ಇವನು ನನ್ನ ಮಗಳು, ದೊಡ್ಡ ಮಗಳು BSc ಮಾಡಿದ್ದಾಳೆ, 2ನೇ ITI ಮಾಡಿದ್ದಾನೆ. ಅವರು ಸ್ವಂತ ಕಾಲದಲ್ಲಿ ನಿಂತುಕೊಂಡಿದ್ದಾರೆ. ಮತ್ತೊಬ್ಬಳು ನರ್ಸ್ ಇದು ಮಾಡ್ತಾ ಇದ್ದಾಳೆ. ಈ ಮಗುವನ್ನು 9ನೇ ಕ್ಲಾಸು ಸಾಕು, ನೀನು ಇನ್ನು ಕಲಿಯುವುದು ಬೇಡ, ನರ್ತನ ಮಾಡಿ ಅಂತ ಹೇಳುವ ತಂದೆ ತಾಯಿಗೆ ಎಲ್ಲಿ ಸಿಗಲಿಕ್ಕೆ ಇಲ್ಲ. ಆದರೂ ನಮಗೆ ಒಂದು ಹೇಳಿದರು ಅವನು ದುಡ್ಡು ಮಾಡುವುದು ಅಂತ. ನಾವು ದುಡ್ಡು ಮಾಡುವುದಾದರೆ ಈ 6 ವರ್ಷ ಆಯಿತು ನಮ್ಮ ಈ ಕ್ಷೇತ್ರವನ್ನು ಒಮ್ಮೆ ವೀಕ್ಷಿಸಿ ಎಲ್ಲ ತಾವುಗಳು ಹೇಗೆ ಉಂಟು. ನಾವು ದುಡ್ಡು ಮಾಡುವುದಾದರೆ ಈಗೇನಾ? ನಮ್ಮ ಮನೆಯನ್ನು ಒಮ್ಮೆ ನೋಡಿ, ಟಾರ್ಪಲ್ ಹಾಕಿದ್ದೀವಿ, ಅಲ್ಲಿ ನಮಗೆ ಒಂದು ಅಪಪ್ರಚಾರ ಮಾಡಿದರು. ಅದಕ್ಕೋಸ್ಕರ ಮಾತ್ರ ನಾನು ಈ ಸುದ್ದಿಗೋಷ್ಠಿಯನ್ನು ಇಷ್ಟವರೆಗೆ ನಾನು ಇದು ಮೊದಲ ಬಾರಿಗೆ ನಾನು ಈ ಕ್ಯಾಮರಾದ ಎದುರು ಎಲ್ಲ ನಿಂತು ಕೂತ್ಕೊಂಡು ಮಾತಾಡೋದು. ಈಗ ನನಗೆ ಇದು ಮೈಕದಲ್ಲಿ ಮತ್ತು ಈ ಮಾಧ್ಯಮದವರಿಗೆ ಎದುರು ಮಾತಾಡಿ ನನಗೆ ಗೊತ್ತೇ ಇಲ್ಲ. ಆದರೂ ನಮ್ಮ ಈ ಊರಿಗೆಲ್ಲ ಜನರಿಗೆ ನಾನು ಒಬ್ಬ ಕಳ್ಳನಾಗೆ ಆ ರೀತಿ ಆಗಿದೆ. ನಾನು ಆ ಧರ್ಮಸ್ಥಳದ ದೇವರ ಆಣೆ, ಮತ್ತು ಯೇಸು ಕ್ರಿಸ್ತನ ಮೇಲೆ ಆಣೆ, ಅಲ್ಲಾಹನ ಮೇಲೆ ಆಣೆ, ಮತ್ತು ಜೈನ ಧರ್ಮದವರು ಕೂಡ ಇಲ್ಲಿ ಬಂದಿದ್ದರು, ಅವರ ದೇವರ ಮೇಲೆ ಕೂಡ ಆಣೆ. ನಾನು ಅಂತ ಇಲ್ಲಿ ದೇವರನ್ನು ಇಲ್ಲಿಂದೆಲ್ಲ ತಂದು ಇಲ್ಲಿ ಕೂರಿಸಿ ನಾನು ಇದು ಮೂರ್ತಿ ಪೂಜೆ ಮಾಡ್ತಾ ಇಲ್ಲ. ಇದು ನೇರವಾಗಿ ನಾನು ಹೇಳ್ತೇನೆ. ನನಗೆ ಒಂದು ಅಪವಾದ ಬಂದಿದೆ. ಈಗ ದೇವರು ಇಲ್ಲೆಲ್ಲ ಇಷ್ಟೆಲ್ಲ ನಮಗೆ ಇದು ಮಾಡಿದರು, ಒಳ್ಳೆಯ ರೀತಿಯಲ್ಲಿ ಇದು ಮಾಡಿದರು. ಅನ್ನ ಸಂತರ್ಪಣೆ ಇದು ಕನಸು ಮನಸ್ಸಿನಲ್ಲಿ ನಾನು ನೆನೆಸಿರಲಿಲ್ಲ. ಎಂಥ ಒಂದು ಇದು ಇಲ್ಲಿ ಆಯಿತು. ಆದರೆ ನಮಗೆ ಇದು ದೇವರು ದೈವ ನುಡಿಯಾಗಿದ್ದಾಗ ಇಲ್ಲಿ ಫೋಟೋ ತೆಗಿಬಾರ್ದು, ವಿಡಿಯೋ ಮಾಡಬಾರ್ದು ಅಂತ. ದೈವ ನರ್ತನ ಆಗ್ತಾಯಿತ್ತು, ಇಲ್ಲಿ ವಿಡಿಯೋ ಮಾಡಬೇಡಿ, ಅವರಲ್ಲಿ ನಮ್ರ ವಿನಂತಿಯಾಗಿ ನಾನು ವಿನಂತಿ ಮಾಡಿದ್ದೇನೆ, ಮಾಡಬೇಡಿ ಅಂತ. ಇಲ್ಲ, ಮಾಡುವುದೇ ಇವರಿಗೆ ಮದ್ಯಪಾನ ಸೇವಿಸಿ ನಿಲ್ಲಲಿಕ್ಕೆ ಆಗುವುದಿಲ್ಲ. ಮತ್ತು ನಾವು ಬಿಟ್ಟಿದ್ದೀವಿ. ಅವರು ಮಾಡಿದ್ರಿಂದ ನಮಗೆ ಈಗ ಇದೊಂದು ವೇದಿಕೆಯಲ್ಲಿ ನಮಗೆ ಮಾತಾಡಲಿಕ್ಕೆ ಕೂಡ ಆಯಿತು. ಇಲ್ಲೇ ಇದ್ದರೆ ನಮಗೆ ಇದು ಎಲ್ಲಿ ಉಂಟಂತ, ಇದು ಈ ಕ್ಷೇತ್ರದ ಇತಿಹಾಸ ಎಂಥದ್ದಂತ ಯಾರಿಗೂ ಗೊತ್ತಿರಲಿಲ್ಲ. ಒಂದು ಕಡೆಯಿಂದ ಒಳ್ಳೆಯದು ಆಯಿತು, ಒಂದು ಕಡೆಯಿಂದ ನಮಗೆ ಕೆಟ್ಟನೂ ಆಯಿತು. ಭಾರಿ ಬೇಸರ ಆಯಿತು. ಇದಕ್ಕಿಂತ ಮುಂಚೆ ಆಗಬೇಕಿತ್ತು. ಇದು ನಾವು ಸುದ್ದಿಗೋಷ್ಠಿ ಆದರೆ ಮೊನ್ನೆ ಜನವರಿ 28ರ ತಾರೀಕಿನಂದು ಈ ಕ್ಷೇತ್ರದ ದೇವರ ಗುಂಡದ ಬಾಗಿಲು ಅಂದರೆ ಗರ್ಭಗುಡಿ ಓಪನ್ ಆಗಲಿಕ್ಕೆ ಇದ್ದದ್ದು. ಆ ದೇವರದೊಂದು ಗರ್ಭಗುಡಿ ಓಪನ್ ಆಗಲಿ ಅಂತ ನಾನು ಸುಮ್ಮನೆ ಆಗಿದ್ದು. ಇದರಲ್ಲಿ ಇಲ್ಲೇ ಇದ್ದರೆ ಇದಕ್ಕಿಂತ ಮುಂಚೆ ನಾವು ಮಾಡ್ತಿದ್ವಿ.
ಇಷ್ಟೆಲ್ಲ ನೋವು ಸಹಿಸಿಕೊಂಡು ಸಾಕಾಗ್ತದೆ. ನಾವು ಎಲ್ಲಿ ಹೋದರೂ ಒಂದು ಕೆಲಸ ಮಾಡಿದರೆ ಯಾವುದನ್ನು ಇದೇ ಚಿಂತೆ ಆಗ್ತುಂಟು. ಈ ಮಗು ಎಷ್ಟು ನೊಂದುಕೊಂಡಿದ್ದಾನೆ ಪಾಪ. ಅದು ಮೊನ್ನೆ ಅಳ್ತಾ ಕೂಗಿತ್ತು, ನಿನ್ನೆ ದೈವ ನನ್ನ ವಿದ್ಯೆ ಎಲ್ಲ ಹಾಳಾಯಿತು. ಆವಾಗ ನನಗೆ ಇಲ್ಲಿಗೆ ಕರುಳಿಗೆ ಬಿಸತೆ ಆಗಿದೆ ಹಾಗೆ ಆಯಿತು. ನನಗೆ ವಿದ್ಯೆ ಇಲ್ಲ, ನನಗೆ 9ನೇಯಲ್ಲಿ ನಿಲ್ಲಿಸಿದೆಯಲ್ಲ ಅಂತ. ಮೊನ್ನೆ ಇಲ್ಲಿಗೆ ಬಂದವರಲ್ಲಿ ಮತ್ತು ಅವರು ಹಾಗೆ ಮಾಡಿದರೆ ಯೂಟ್ಯೂಬಲ್ಲಿ ಮತ್ತು 24ನೇ ಇಸ್ವಿ ಜನವರಿ 1ನೇ ತಾರೀಕಿಗೆ ಪೊಲೀಸರಲ್ಲಿ ಇಟ್ಕೊಂಡು ಒಂದು ಜೀಪು ಪೊಲೀಸಿನವರು ಬಂದರು ಇಲ್ಲಿ, ಮತ್ತು ಅವರ ಸಮುದಾಯದವರು ಎಲ್ಲರೂ ಬಂದರು. ಈ ಮಗುವನ್ನು ಕ್ಷಮೆ ಮಾಡಿದರು. ನಾವು ಈ ಮಗು ಏನು ಮಾಡಿದೆ ಅಂತ ಗಣದಾರಿ ಏನಾದರೂ ತಪ್ಪು ಇದು ಮಾಡಿದೆ. ನಮ್ಮ ಈ ಕ್ಷೇತ್ರದಲ್ಲಿ ಇದು ಮಾಡಿದ್ದು ಬೇರೆ ಎಲ್ಲಿಯಾದರೂ ಹೋಗಿ ದೈವಕ್ಕೆ ಇದು ನರ್ತನ ಮಾಡಿದ್ದಾನ? ಇಲ್ಲ, ಇಲ್ಲಿ ಮಾಡಿದ್ದು. ಈ ನಮ್ಮ ಈ ಟ್ರಸ್ಟ್ ಉಂಟು, ಇದಕ್ಕೆ ಇದು 58 ಸೆನ್ಸ್ ಜಾಗ ಬರೆದು ಕೊಟ್ಟಿದ್ದೀವಿ ನಾವು. ಟ್ರಸ್ಟು ಇದೆ, ಪಾನ್ ಕಾರ್ಡ್ ಮಾಡಿದ್ದೇವೆ, ಎಲ್ಲ ಉಂಟು. ಈ ಗ್ರಾಮ ಸಭೆಯಲ್ಲಿ ನಿರ್ಣಯ ಆಗಿದೆ, ಈ ಕಲೆ ಗ್ರಾಮದಲ್ಲಿ ಇದೊಂದು ದೇವಸ್ಥಾನ ಉಂಟು ಅಂತ. ಮೈಕ ಆಗ್ತಾ ಇದ್ದೀವಿ, ಮೈಕಕ್ಕೂ ಕೂಡ ಪರ್ಮಿಷನ್ ಮಾಡಿದ್ದೀವಿ ನಾವು. ಮೊನ್ನೆ ಜಾತ್ರೋತ್ಸವ ಸಮಯದಲ್ಲಿ ಪೊಲೀಸ್ ಪರ್ಮಿಷನ್ ಕೂಡ ಮಾಡಿಯೇ ನಾವು ಇದು ಮಾಡಿದ್ದು. ದೇವರ ಕಾರ್ಯಕ್ರಮ ಮತ್ತು ದೈವಗಳೆಲ್ಲ ಕಾರ್ಯಕ್ರಮ. ಹಾಗಾದರೆ ನಮಗೆ ಎಷ್ಟು ನೋವಾಗಿರ್ಬೋದು. ಇದನ್ನು ಹೇಳಲಿಕ್ಕೋಸ್ಕರ ಮಾತ್ರ ಈ ಎಲ್ಲ ಈ ಪತ್ರಿಕೋದ್ಯಮದವರನ್ನು ನಾವು ಪೊಲೀಸ್ ಮನವಿ ಕೂಡ SP ವರೆಗೆ ಕೊಟ್ಟಿದ್ದೇನೆ ನಾನು. ಏನು ಕ್ರಮ ಕೈಗೊಳ್ಳಿಲ್ಲ ಇಷ್ಟರವರೆಗೆ ಸರಿಯಾಗಿ. ಇಲ್ಲಿ ಏನು ಇದ್ರು ಇಲ್ಲಿ ದೈವದ ನುಡಿ ಏನು ಇತ್ತು, ಆ ದೈವದ ನುಡಿಯ ಪ್ರಕಾರ ನಾವು ನಡ್ಕೊಂಡು ಬರ್ತಾ ಇರುವುದು. ಇನ್ನು ಮುಂದೆ ನಾಲ್ದೊಂದು ಸಂಕ್ರಮಣ ಬರಲಿಕ್ಕೆ ಉಂಟು. ಸಂಕ್ರಮಣ ಈ ಸಲದ ಸಂಕ್ರಮಣಕ್ಕೆ ದೈವ ಏನು ನಿರ್ಣಯ ಕೊಡ್ತದೆ ಅದು ಅವರಿಗೆ ಗೊತ್ತು. ನಾವು ಸ್ಥಗಿತಗೊಳಿಸಿದ್ದೇವೆ. ಈ ದೇವರದ್ದು ಪೂಜೆ ಆದಮೇಲೆ ಈ ದೈವಗಳದ್ದು ಬೆಳಿಗ್ಗೆ ಮತ್ತು ಸಂಜೆ ದೈವಗಳ ಕಟ್ಟೆಗಳಿಗೆ ಕೂಡ ನಾವು ದೈವಾರಾಧನೆ ಮಾಡ್ತಾಯಿದ್ದೀವಿ. ದೇವರದಾದಮೇಲೆ ದೈವಗಳದ್ದು ಬೆಳಿಗ್ಗೆ ದೀಪಾವಳಿ ಹಚ್ಚುತ್ತಾ ಇದ್ದೀವಿ, ಸಂಜೆನೂ ಹಚ್ಚುತ್ತಾ ಇದ್ದೀವಿ. ಈಗ ಮೊನ್ನೆಯಿಂದ ನಾವು ದೈವಗಳನ್ನು ಈ ನಮಗೆ ಸರಿಯಾದ ರೀತಿಯಲ್ಲಿ ನಮಗೆ ತೃಪ್ತಿ ಆಗುವಂಥ ತೀರ್ಮಾನ ಕೊಡಲಿ ಅಂತ ಹೇಳಿ ಬಿಟ್ಟು ನಾವು ಅದಕ್ಕೆ ಏನು ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಯಾಕಂದರೆ ನಮಗೆ ಅಷ್ಟು ಇದಾಗಿದೆ, ಬೇಸರ ಆಗಿದೆ. ಮತ್ತು ಈ ಕ್ಷೇತ್ರ ಕೂಡ ಗ್ರಾಮಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಅದಲ್ಲದೆ ಈ ಕಲಿಯ ಗ್ರಾಮದಲ್ಲಿ ಇರುವ ಸಾರ್ವಜನಿಕ ಭಕ್ತಾದಿಗಳು ಬರುವಂಥ ಕ್ಷೇತ್ರ ಅಂತ ಒಂದಿದ್ದರೆ ಇದೇ ಒಂದು ದೇವಸ್ಥಾನ ಇರುವುದು. ಬೇರೆ ಪಕ್ಕದ ಗ್ರಾಮಗಳಲ್ಲಿ 1-2 ಎಲ್ಲ ದೇವಸ್ಥಾನಗಳಿದ್ದಾವೆ. ಈ ಗ್ರಾಮದಲ್ಲಿ ದೇವಸ್ಥಾನ ಇಲ್ಲ. ಇದೆ ಒಂದು ಸಾರ್ವಜನಿಕ ಭಕ್ತಾದಿಗಳು ಬರುತ್ತಿರುವಂತಹ ಕ್ಷೇತ್ರ ಇದು ಒಂದೇ. ಅಂದರೆ ಒಂದು 6 ವರ್ಷದಿಂದ ಈ ಕಡೆ ಆಗ್ತಾ ಇರೋದು. ನಾವು ಯಾರ ಹತ್ರ ಹೇಳಲಿಕ್ಕೆ ಹೋಗಿಲ್ಲ, ಎಲ್ಲಿ ಹೋಗಿಲ್ಲ ಸರ್ ನಾವು. ಯಾರು ಸಂಘಟನೆ ಬರಲಿಲ್ಲ. ನಮ್ಗೆ ಏನಿದ್ರು ನಮ್ಗೆ ಅಂದರು ನಮ್ಮ ವಕೀಲರು ಇದ್ರು, ಅಲ್ಲಿ ಮಾತಾಡಿ ನಾವು ಯಾರು ಬರಲಿಲ್ಲ. ಇಷ್ಟರವರೆಗೆ ಯಾರು ಕೇಳಲಿಕ್ಕೆ ಬರಲಿಲ್ಲ. ನಮ್ಮ ಜನಗಳೇ ನಮ್ಮನ್ನು ಕೇಳಲಿಕ್ಕೆ ಬರಲಿಲ್ಲ. ದೈವ ನುಡಿಯೇ ಇತ್ತು ಅವತ್ತು. ನೀನು ಲಾಸ್ಟಿಗೆ ಒಂದು ಸಲ ಒಬ್ಬಟ್ಟಿಗೆ ಆಗ್ತೀಯಾ, ಮತ್ತು ಈ ಕ್ಷೇತ್ರಕ್ಕೆ ದುಷ್ಟ ಶಕ್ತಿಗಳು ನುಗ್ತಾರೆ, ನೀನು ಜಾಗೃತೆ ಆಗಿರುವಂಥ ದೈವ ನುಡಿ ಆಗಿತ್ತು ಒಂದು ಸಲ ಸಂಕ್ರಮಣದ ದಿವಸ. ಅದುವೇ ಆಗಿದ್ದಂತ ಆಗ್ತದೆ ಇವಾಗ ಈ ಕ್ಷೇತ್ರದಲ್ಲಿ. ಈಗ ಇವಾಗ ನಾನು ಏಕಾಂಗಿ ಆಗಿದ್ದೇನೆ ಇಲ್ಲಿ. ನನ್ನ ಮಕ್ಕಳು ಬಿಟ್ಟರೆ
ಇವರು ನಮ್ಮೊಂಜಿ ಹೋಗಟ್ಟು ಬರುದು ನಮಗೆ ಒಂದು ಬಲಗೈ ಆಯ್ತು. ಯಾರು ಗ್ರಾಮದವರು ಕೂಡ ಕೇಳಲಿಕ್ಕೆ ಬರಲಿಲ್ಲ. ನಮ್ಮ ಜಾತಿಯವರು ಯಾರು ಬರಲಿಲ್ಲ. ಏನಾಯ್ತು ಎಂತ ಅಂತ ಅಷ್ಟಾಗ ಅವ್ರಿಗೊಂದು ಮೊದಲು ಬಂದು ಕೇಳ್ಬೋದಿತ್ತು, ದೈವೋತ್ಸವದ ಮೊದಲು, ಇಲ್ಲದ್ರೆ ದೈವೋತ್ಸವ ಆದ ನಂತರ ಕೇಳ್ಬೋದಿತ್ತು. ಅದಕ್ಕೆ ನಾವು ತೀರ್ಮಾನ ಕೊಡ್ಬೋದಿತ್ತು ಅವ್ರ ಹತ್ರ. ನಾವಿಲ್ಲಿ ಏನು ಮಾಡೋದಾದ್ರೆ ದೇವರ ನಿರ್ಣಯದಂತ ನಾವು ಮಾಡಿದ್ದು, ಹೆಚ್ಚಿಗೆ ಏನು ಮಾಡಲಿಲ್ಲ. ಶಾಸ್ತ್ರ ಅದು ನಮಗೆ ದೈವ ನುಡಿ ಹಾಗೆ ಉಂಟು. ದೈವ ನುಡಿ ಎಂತ ಸಂಕ್ರಮಣದಲ್ಲಿ ಕಷ್ಟದವರು ಬರ್ತಾರೆ, ಇಲ್ಲಿ ಎಂತ ದೈವದಲ್ಲಿ ಮೈ ಮೇಲೆ ಬಂದವರಲ್ಲ ಅದನ್ನೆಲ್ಲ ಇದು ದೈವದ ಮುಖಾಂತರ ಇಲ್ಲಿ ಬಿಡಿಸುವುದು. ಸಂಕ್ರಮಣದಂತ ಎಷ್ಟೋ ಜನಗಳು ಎಷ್ಟೊಂದು ಕಷ್ಟದಲ್ಲಿ ಬಂದ ಬಾಧೆಗಳೆಲ್ಲ ಈ ದೈವ ಬಿಡಿಸಿದುಂಟು. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013. Contact 0824 248 1048, 0824 248
1096. Website www.mvshettycolleges.edu.in.